ನಾನಿವತ್ತು ಬಂಗುಡೆ ಮೀನು ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ನಾನು ಒಂದು 4 ಬಂಗುಡೆ ಮೀನು ತಗೊಂಡು ಕಟ್ ಮಾಡಿದ್ದೀನಿ. ಫಸ್ಟಿಗೆ ಒಂದು ತವ ಇಡಿ. ತವಾಗೆ ಒಂದು 2 ಸ್ಪೂನು ಕೊತ್ತಂಬರಿ, ನೆಕ್ಸ್ಟು 2 ಸ್ಪೂನು, ನೆಕ್ಸ್ಟು 1 ಸ್ಪೂನು ಜೀರಿಗೆ, ನೆಕ್ಸ್ಟ್ ಒಂದು 10 ಕಾಳು ಮೆಂತೆ, ಆಮೇಲೆ ಒಂದು 10 ಕಾಳು ಪೆಪ್ಪರು. ಇದನ್ನೆಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡಬೇಕು. ನೆಕ್ಸ್ಟ್ ಒಂದು 15 ಕೆಂಪು ಮೆಣಸು, ಇದನ್ನು ಅಷ್ಟೇ ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡಿ. ಕಂಪ್ಲೀಟ್ ಡ್ರೈ ರೋಸ್ಟ್ ಆದಮೇಲೆ ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡಿ. ನೆಕ್ಸ್ಟು ಮಿಕ್ಸಿಗೆ ಹುಳಿ, ಶುಂಠಿ, 3 ಬೆಳ್ಳುಳ್ಳಿ ಹಾಕಿ, ಇದಕ್ಕೆ ಬಂಗುಡೆಗೆ ಸ್ವಲ್ಪ ಹುಳಿ ಜಾಸ್ತಿ, ಹಾಗೆ ಸ್ವಲ್ಪ ಹುಳಿ ಜಾಸ್ತಿ ಹಾಕಿ. ನೆಕ್ಸ್ಟ್ ಇದನ್ನೆಲ್ಲ ಡ್ರೈ ಪೌಡ್ರ್ ಮಾಡಬೇಕು. ನೆಕ್ಸ್ಟ್ ಇದು ಮಿಕ್ಸಿಗೆ ನಾವು 1 ಕಪ್ಪಷ್ಟು ತೆಂಗಿನಕಾಯಿ, ಸಾಲ್ಟು, ಅರಶಿನ ಮತ್ತದು ಡ್ರೈ ಮಾಡಿದ್ದು ಐಟಮೆಲ್ಲ ತೊಗೊಂಡು ನೀರು ಹಾಕಿ ಮಿಕ್ಸಿ ಮಾಡಿ. ನೋಡಿ, ಇಷ್ಟು ನೈಸಾಗಿ ಮಾಡಬೇಕು. ಇದೆಲ್ಲ ಮಾಡಿ ಆದಮೇಲೆ ಒಂದು ಬಾಣಲೆಯಲ್ಲಿ ಕೊಕೊನಟ್ ಆಯಿಲ್ ಹಾಕಿ. ಕೊಕೊನಟ್ ಆಯಿಲ್ ಇಲ್ಲ ಅಂದರೆ ಯಾವುದಾದ್ರೂ ಬೇರೆ ಆಯಿಲ್ ಯೂಸ್ ಮಾಡಿದರೂ ಪರವಾಗಿಲ್ಲ. ನೆಕ್ಸ್ಟ್ ಅದನ್ನೆಲ್ಲ ತಗೊಂಡು ಹಾಕಿದ ಮೇಲೆ ಒಂದು ಟೊಮೆಟೊ, ಒಂದು ನೀರುಳ್ಳಿ, ಒಂದು ಕಾಯಿ ಮೆಣಸು ಎಲ್ಲ ಅದು ಎಣ್ಣೆಗೆ ಹಾಕಿ ತುಂಬ ಫ್ರೈ ಮಾಡಬೇಕು. ಅಂದರೆ ಅದು ತುಂಬ ಫ್ರೈ ಆಗಬೇಕು. ನೋಡಿ, ಈ ರೀತಿಯಾಗಿ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆದಮೇಲೆ ನಾವು ಕಡ್ದಿಟ್ಟು ಮಸಾಲ ಹಾಕಿ. ಅಂದರೆ ಇದು ಮಸಾಲ ಸ್ವಲ್ಪ ದಪ್ಪ ಆಗಿದೆ ನೋಡಿ, ದಪ್ಪ ಇದೆ, ಇಷ್ಟು ದಪ್ಪ ಬೇಡ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡುವ. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕುವ, ತುಂಬ ತಿಕ್ಕಿದೆ ನೋಡಿ. ಇಷ್ಟು ತೆಳು ಆದಮೇಲೆ ಇದು ಬಾಯ್ಲ್ ಕರೆಕ್ಟ ಮಸಾಲ ಕುದಿಲಿಕ್ಕೆ ಶುರು ಆದಾದಮೇಲೆ ನಾವು ಮೀನು ಹಾಕುವ. ನೋಡಿ, ಮೀನೆಲ್ಲ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು, ಮೀನು ಬೇಗ ಬೇಯ್ತದೆ ನೋಡಿ. ಆಮೇಲೆ ಲಿಡ್ ಮುಚ್ಚಿ ಇಡಿ. ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಆದಮೇಲೆ ಅದು ಮೀನು ಸಾರು ರೆಡಿ ಆಗುತ್ತೆ. ನೆಕ್ಸ್ಟ್ ನಾವು ಗ್ಯಾಸ್ ಆಫ್ ಆದಮೇಲೆ 2 ಸ್ಪೂನು ತೆಂಗಿನ ಎಣ್ಣೆ ಹಾಕಿದರೆ ಒಳ್ಳೆ ಸ್ಮೆಲ್ ಬರ್ತದೆ. ಈಗ ಬಿಸಿ ಬಿಸಿಯಾದ ಬಂಗುಡೆ ಕರಿ ರೆಡಿ ಆಯಿತು.